ನಮ್ಮ ಜೊತೆಗೆ ಪಾಣಾಜೆಯ ನಿವಾಸಿಯಾಗಿರುವವರು ಪುತ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಪ್ರಸಾದ್ ಪಾಣಾಜೆಯವರು ಇದ್ದಾರೆ. ಬನ್ನಿ ಚುನಾವಣೆ ಬಗ್ಗೆ ಅವರು ಯಾವ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೋ ಅಲ್ಲಿ ಮಾತಾಡಿಕೊಂಡು ಬರೋಣ. ನಮಸ್ಕಾರ ಶ್ರೀ ಪ್ರಸಾದ್. ನಮಸ್ತೆ. ಇವತ್ತು ಪಾಣಾಜೆ ಗ್ರಾಮದಲ್ಲಿ ನಾವಿದ್ದೇವೆ. ಒಟ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಚುನಾವಣೆಯ ಕಾವು ಯಾವ ರೀತಿಯಾಗಿ ಇರ್ತಾ ಇದೆ ಮತ್ತು ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬೋದು ಅಂತ ನಿಮ್ಮ ನಿರೀಕ್ಷೆ ಇದೆ? ಈಗ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಪ್ರತಿಯೊಬ್ಬರ ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಅನಿವಾರ್ಯ ಆಗಿದೆ. ಯಾಕೆ ಅಂತ ಹೇಳಿದರೆ, BJPಯ ಆಡಳಿತದಿಂದ ಭ್ರಷ್ಟಾಚಾರ ಎಲ್ಲ ಕಡೆ ತುಂಬಿ ಹೋಗಿದೆ. ಇವತ್ತು ಯಾವುದೇ ಒಂದು ಅಧಿಕಾರಿ ವರ್ಗದವರು ಇರ್ಬೋದು, ಯಾವುದೇ ಶಾಸಕರು ಇರ್ಬೋದು, ಇಡೀ ಸರ್ಕಾರವೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮುಕ್ತ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತಾದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಅನಿವಾರ್ಯ ಆಗಿದೆ. ಅದೇ ರೀತಿ ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಏನು ಅಂತ ಕೇಳಿದರೆ, ಈ ಪುತ್ತೂರು ಕ್ಷೇತ್ರಕ್ಕೆ ಕೊಡುಗೈ ದಾನಿಯಾಗಿ ಇದ್ದು ಯಾವುದೇ ಜಾತಿ ಧರ್ಮ ಭೇದ ಯಾವುದನ್ನು ಮಾಡದೆ ಎಲ್ಲರ ಮನಸ್ಸಿಗೆ ಎಲ್ಲರಿಗೂ ಕೂಡ ಮಾನವೀಯತೆಯ ದೃಷ್ಟಿಯಲ್ಲಿ ಸ್ಪಂದನೆಯನ್ನು ನೀಡುವಂತಹ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರು ಈ ಸಲದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಆದ್ದರಿಂದ ಈ ಸಲ ಯಾವುದೇ ಸಂಶಯ ಯಾರಿಗೂ ಬೇಡ. ಈ ಸಲ 100ಕ್ಕೆ 100 ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ದಾಖಲಿಸ್ತದೆ. ಅದೇ ರೀತಿ ಈ ಎಲ್ಲ ಭಾಗದ ಕ್ಷೇತ್ರದ ಜನರ ಧ್ವನಿಯಾಗಿ ವಿಧಾನಸಭೆಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಪ್ರವೇಶಿಸ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಂದರೆ ಅವರು ವೈಯಕ್ತಿಕವಾಗಿ ಅವರು ನಡೆಸಿರುವಂತಹ ಸಾಮಾಜಿಕ ಕಾರ್ಯಗಳು ಅವರ ಗೆಲುವಿಗೆ ಕಾರಣವಾಗ್ಬೋದು ಅಥವಾ ಪಕ್ಷದ ಹಿನ್ನೆಲೆಯಲ್ಲಿ ಅವರ ಗೆಲುವಾಗ್ಬೋದು ಅಂತ ನೋಡಿ. ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಗೆಲುವಿಗೆ ಅಶೋಕ್ ರೈ ಅವರು ವೈಯಕ್ತಿಕವಾಗಿ ಅವರು ಯಾವುದು ದಾನ ಧರ್ಮ ಮಾಡಿದ್ದಾರೆ ಅದು ಕೂಡ ಒಂದಷ್ಟು ಪರಿಣಾಮವನ್ನು ಈ ಒಂದು ಚುನಾವಣೆಯಲ್ಲಿ ಖಂಡಿತವಾಗಿ ಬೀರ್ತದೆ. ಅಂದರೆ ಈಗ BJPಯಲ್ಲಿ ಇವತ್ತು ಮತಗಳ ಇಬ್ಬಾಗ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣಕುಮಾರ್ ಪತ್ತಿಲ ಅವರು, ಇದೊಂದು ಅಶೋಕ್ ಕುಮಾರ್ ರೈ ಅವರಿಗೆ ಅಥವಾ ಕಾಂಗ್ರೆಸ್ಸಿಗೆ ಒಂದು ರೀತಿಯಾದಂತಹ ಲಾಭವಾಗಿ ಪರಿಣಮಿಸಬಹುದಾ ಅಂತ? ನೋಡಿ, ಇದು ನಮಗೆ ಲಾಭ ನಷ್ಟ ಅನ್ನುವ ಅವರ ಮತ ವಿಭಜನೆ, ಈ ವಿಚಾರದ ಬಗ್ಗೆ ನಾವು ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅದು ಅವರ ಒಳಗಿನ ವಿಚಾರ, ಅವರ ಪಕ್ಷದ ವಿಚಾರ, ಅವರ ಆಂತರಿಕ ವಿಚಾರ. ನಾವು ನಮ್ಮ ಪ್ರಯತ್ನದಲ್ಲಿ ಖಂಡಿತವಾಗಿಯೂ ಗೆಲುವನ್ನು ದಾಖಲಿಸ್ತೇವೆ. ಅದಕ್ಕೆ ಬೇಕಾದ ಎಲ್ಲ ಕಾರ್ಯತಂತ್ರವನ್ನು ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷ ಈಗಾಗಲೇ ರೂಪಿಸಿದೆ. ಆದ್ದರಿಂದ ನಮ್ಮದೇ ಗೆಲುವು ಈ ಸಲ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವೇ ಆಡಳಿತಕ್ಕೆ ಬರ್ತದೆ. ಪಾಣಾಜೆ ಗ್ರಾಮಕ್ಕೆ ಯಾರೇ ಅಭ್ಯರ್ಥಿಯಾಗಿ ಗೆದ್ದು ಬಂದರೂ ಕೂಡ ಪಾಣಾಜೆ ಗ್ರಾಮಕ್ಕೆ ಯಾವ ರೀತಿ ಅಭಿವೃದ್ಧಿಗಳಾಗಬೇಕು ಅಂತ ಬಯಸ್ತಾ ಇದೆ? ಈ ಸಲ ಒಂದಷ್ಟು ಕನಸನ್ನು ನಾವು ಪಾಣಾಜೆ ನಿವಾಸಿಯಾಗಿ ನಮ್ಮಲ್ಲಿ ಇದೆ. ಏನು ಅಂತ ಹೇಳಿದ್ರೆ, ಈಗೆಲ್ಲ ನಾವು ನೋಡ್ಬೋದು, ಒಂದು ಸುಸಜ್ಜಿತವಾದ ರಿಕ್ಷಾ ತಂಗುದಾಣ ನಮ್ಮಲ್ಲಿಲ್ಲ. ಆ ರಿಕ್ಷಾ ತಂಗುದಾಣದ ಒಂದು ಕನಸು ಕೂಡ ನಮ್ಮಲ್ಲಿದೆ. ಇನ್ನು ಅನೇಕ ಬಡವರ್ಗದ ಜನರು ಇರ್ಬೋದು, ಆ ವಿದ್ಯಾರ್ಥಿಗಳು ಇವತ್ತು 10ನೇ ತರಗತಿ ಪಾಸಾದ ಮೇಲೆ ಅವರಿಗೆ ಉನ್ನತ ವಿದ್ಯಾಭ್ಯಾಸ ಸಿಗಬೇಕು ಅಂತಂದರೆ ಅದರ ವ್ಯವಸ್ಥೆ ಇವತ್ತು ಪಾಣಾಜೆಯಲ್ಲಿ ಇಲ್ಲ. ಇವತ್ತು ಇದು ಗಡಿ ಭಾಗ ಕೂಡ ಆಗಿದೆ. ಅಂಥದ್ರಲ್ಲಿ ಇಲ್ಲಿ ಒಂದು ಕಾಲೇಜು ಸ್ಥಾಪನೆ ಆಗಬೇಕು, ಇಲ್ಲಿ ITI ಡಿಪ್ಲೊಮಗಳಂತ ಇದು ಸ್ಥಾಪನೆ ಆಗಬೇಕು ಅನ್ನುವಂಥ ಆಸೆ ಕೂಡ ನಮ್ಮಲ್ಲಿದೆ. ಇನ್ನು ರಸ್ತೆ ಅಗಲೀಕರಣ ಆಗಬೇಕು, ಇನ್ನು ಬೀದಿ ದೀಪಗಳೇನಿದೆ ಅದು ಕೂಡ ಆಗಬೇಕಾಗಿದೆ. ಇನ್ನು ಅದೇ ರೀತಿ ಒಳಚರಂಡಿ ವ್ಯವಸ್ಥೆಗಳು ಕೂಡ ನಮ್ಮಲ್ಲಿ ಈಗ ಸಮರ್ಪಕವಾಗಿಲ್ಲ. ಆ ಒಂದು ವ್ಯವಸ್ಥೆಯೂ ಕೂಡ ನಮ್ಮಲ್ಲಿ ಆಗಬೇಕು. ಇಂತಹ ಅನೇಕ ಕನಸುಗಳು. ಅದರ ಜೊತೆಗೆ ಎಲ್ಲರ ಬಾಯಲ್ಲಿರುವುದು ಮತ್ತು ನಮ್ಮ ಮಾತು ಏನು ಅಂತ ಹೇಳಿದರೆ, ಸರ್ಕಾರದ ಸವಲತ್ತುಗಳು ಏನಿದೆ ಅದು ಯಾವುದೇ ರೀತಿಯ ಒಂದು ತೊಡಕುಗಳು ಕಾಣದೆ ಅದು ಪ್ರತಿಯೊಬ್ಬ ಯಾರಿಗೆ ಅದರ ಫಲಾನುಭವಿ ಇದ್ದಾರೋ ಅವರ ಮನೆಗೆ ಅದು ತಲುಪುವಂಥ ಕೆಲಸಗಳು ಪ್ರಾಮಾಣಿಕವಾಗಿ ಆಗಬೇಕು. ಅದು ಆಗಬೇಕು ಅಂತಾದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಏನು ಗೆಲ್ಲಬೇಕು ಅಥವಾ ಗೆಲ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಅಂದರೆ ಇವತ್ತು ಕೇಂದ್ರದಿಂದ ಆಗ್ತಿರುವಂಥ ಅನೇಕ ಸವಲತ್ತುಗಳು ಇವತ್ತು ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಬೀಳ್ತಾ ಇದೆ ಅನ್ನುವಂಥದ್ದು BJP ಕೂಡ ಹೇಳ್ತಿದೆ, ಸರ್ಕಾರದಿಂದ ಹೇಳ್ತಾ ಇದೆ. ಅಂದರೆ ಅದು ಭ್ರಷ್ಟಾಚಾರದಲ್ಲಿ ಎಡೆ ಮಾಡಿ ಕೊಡ್ತಾ ಇದೆಯಾ ಅಥವಾ? ಖಂಡಿತವಾಗಿಯೂ ಅದು ಮಾತಿಗೆ ಅಷ್ಟೇ. ಆದರೆ ಇವತ್ತು ಯಾವುದೂ ಕೂಡ ಇವತ್ತು ಸಾಮಾನ್ಯ ಜನರಿಗೆ ಇವತ್ತು ತಲುಪ್ತಾ ಇಲ್ಲ. ನಾವು ಇವತ್ತು ಯಾವುದೇ ಒಬ್ಬರ ಹತ್ರ ನೀವು ಕೇಳಿ, ಈಗ ನಾವು ಇಲ್ಲಿ 94C ಹಕ್ಕುಪತ್ರ ಇರ್ಬೋದು, ಈಗ ಬೇರೆ ಬೇರೆ ಯೋಜನೆಗಳ ಬಗ್ಗೆ ನೀವು ಜನಸಾಮಾನ್ಯರಲ್ಲಿ ಮಾತನಾಡಿದರೆ ಅವರಿಗೆ ಎಂಕ್ಲೆಗೋವುಲ ಬರ್ಪುಜಿ ಎಂಕ್ಲೆಟ್ ಆತ ಕಾಸು ಕೇಣ್ಪೇರು, ಆಡೆ ಪೊಂಡಲ ಕಾಸು ಈಡೆ ಪೊಂಡಲ ಕಾಸು ಕೇಣುವೇರು ಅನ್ನುವ ಮಾತು ಇದೆ. ಅದೆಲ್ಲ ಹೋಗಲಾಡಬೇಕು ಮತ್ತು ಭ್ರಷ್ಟಾಚಾರ ಮುಕ್ತ ಆಗಬೇಕು ಅನ್ನುವಂಥದ್ದು ನಮ್ಮ ಅನಿಸಿಕೆ. ಮತ್ತು ಖಂಡಿತವಾಗಿಯೂ ಅದು ಕಾಂಗ್ರೆಸ್ ಬಂದರೆ ಆಗ್ತದೆ ಅನ್ನುವಂಥ ಭರವಸೆ ನಮ್ಮಲ್ಲಿದೆ. ನೀವು ಗೆದ್ದು ನೀವು ಆರಿಸುವಂಥ ಅಥವಾ ನಿಮ್ಮ ನಿರೀಕ್ಷೆ
ನಿರೀಕ್ಷೆಯ ಆ ಅಭ್ಯರ್ಥಿಯಿಂದ ಈ ಒಂದು ಕಾರ್ಯವನ್ನು ಕೂಡ ನೆರವೇರಿಸಿರಿ ಅಂತ ಇನ್ನೊಂದು ಭರವಸೆ ಇದೆ ನಿಮಗೆ? ಖಂಡಿತವಾಗಿಯೂ ಇದೆ. ಈಗಾಗಲೇ ನಮ್ಮ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು ಪ್ರತಿ ಸಂದರ್ಭದಲ್ಲೂ ಅವರು ಹೇಳುವಂತಹ ಮಾತು, ನನ್ನ ಮೊದಲ ಆದ್ಯತೆ ಯಾವುದು ಅಂತ ಕೇಳಿದರೆ ಭ್ರಷ್ಟಾಚಾರ ಮುಕ್ತ ಸಮಾಜವೇ ನನ್ನ ಮೊದಲ ಆದ್ಯತೆ ಅನ್ನುವ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಅದು ಅವರಿಂದ ಸಾಧ್ಯ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅದು ಸಾಧ್ಯ ಅನ್ನುವಂಥದ್ದು ನಮ್ಮ ನಂಬಿಕೆ ಕೂಡ ಮತ್ತು ಅದು ಭರವಸೆ ಕೂಡ. ಖಂಡಿತ ಅದನ್ನು ನಾವು ಮಾಡ್ತೇವೆ. ಅಶೋಕ್ ಕುಮಾರ್ ಅವರು ಒಂದು ಹೇಳಿಕೆಯಲ್ಲಿ ಭಾಷಣವನ್ನು ಹೇಳ್ತಾ ಇರುವಾಗ ಬಿಜೆಪಿಗೆ ಬುದ್ಧಿ ಕಲಿಸಲಿಕ್ಕೋಸ್ಕರ ನಾನು ಕಾಂಗ್ರೆಸ್ಸಿಗೆ ಬಂದಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಅನೇಕ ಮಾತುಗಳು ಮಹತ್ವವನ್ನು ಪಡ್ಕೊಳ್ತದೆ. ಚುನಾವಣೆ ಸಂದರ್ಭದಲ್ಲಿ ಹೇಳುವ ಮಾತು ಈ ಹಿಂದೆ ಹೇಳುವ ಮಾತಿಗೂ ಅದು ಚುನಾವಣಾ ಸಂದರ್ಭದಲ್ಲಿ ಮಹತ್ವವನ್ನು ಪಡ್ಕೊಳ್ತದೆ. ಈ ಮಾತು ಏನಾಗಿದೆ ಅಂತ ಹೇಳಿದರೆ, ಅಶೋಕ್ ಕುಮಾರ್ ರೈ ಅವರು ಏನು ಹೇಳಿದರು ಅಂತ ಹೇಳಿದರೆ ಅವರ ಪೂರ್ತಿ ಭಾಷಣವನ್ನು ನೋಡುವಾಗ ನಮಗೆ ಅರ್ಥ ಆಗ್ತದೆ. ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಭ್ರಷ್ಟಾಚಾರವನ್ನು ಯಾರು ಮಾಡ್ತಾರೆ, ಯಾರು ಲಂಚ ತಗೊಳ್ತಾರೆ, ಇವರಿಗೆ ನಾವು ಬುದ್ಧಿ ಕಲಿಸ್ತೇವೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಆದರೆ ಆ ಮಾತುಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತಿರುಚುವಂತಹ ಕೆಲಸಗಳು ಆಗಿದೆ ಅಷ್ಟೇ. ಮತ್ತು ಯಾವುದೇ ರೀತಿ ಅವರ ಮಾತುಗಳು ಏನಾದರಲ್ಲಿ ವ್ಯತ್ಯಾಸ ಆಗಲಿಲ್ಲ. ಅವರು ಯಾರು ಲಂಚ ತಗೊಳ್ತಾರೋ, ಯಾರು ಭ್ರಷ್ಟಾಚಾರ ಮಾಡ್ತಾರೋ ಅವರಿಗೆ ಬುದ್ಧಿ ಕಲಿಸ್ತೇನೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಆ ವೇದಿಕೆಯಲ್ಲಿ ನಾವು ಕೂಡ ಇದ್ದೆವು. ಕಾಂಗ್ರೆಸ್ನಲ್ಲಿ ಮೊದಲು ಸಾಕಷ್ಟು ಬಣಗಳಿತ್ತು, 2-3 ಬಣಗಳಿತ್ತು ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು. ಈ ಸಲ ಅಶೋಕ್ ಕುಮಾರ್ ಇವರು ಹೊಸದಾಗಿ BJPಯಿಂದಲೂ ಕೂಡ ಬಂದವರು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಒಂದಷ್ಟು ಬಣಗಳಿವೆಯಾ ಅಥವಾ ಎಲ್ಲರೂ ಕೂಡ ಒಂದಾಗಿದ್ದೀರಾ? ನೋಡಿ, ಕಾಂಗ್ರೆಸ್ಸಿನಲ್ಲಿ ಅಭಿಪ್ರಾಯ ಭೇದಗಳು ಇತ್ತು, ತುಂಬ ಜನರಲ್ಲಿತ್ತು. ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡುವ ಮೊದಲು ಆಕಾಂಕ್ಷಿಗಳಾಗಿ ಸುಮಾರು 14 ಜನ ಅರ್ಜಿಯನ್ನು ಸಲ್ಲಿಸಿದರು. ಪ್ರತಿ ಸಂದರ್ಭದಲ್ಲೂ ಎಲ್ಲ ವೇದಿಕೆಯಲ್ಲಿ ಅವರು ಹೇಳಿದ ಮಾತೇನು ಅಂತ ಹೇಳಿದರೆ, ನಾವೆಲ್ಲರೂ ಏನು ಇದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೇವೆ, ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಟಿಕೆಟ್ ಪಡೀಲಿಕ್ಕೆ. ಆದರೆ ಕೊನೆಗಳಿಗೆಯಲ್ಲಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತದೆ ಅವರ ಪರವಾಗಿ ನಾವು ಕೆಲಸವನ್ನು ಮಾಡ್ತೇವೆ ಅನ್ನುವ ಮಾತನ್ನು ಹೇಳಿದರು. ಆ ಮಾತನ್ನು ಉಳಿಸಿದ್ದಾರೆ. ಇವತ್ತು ಪ್ರತಿ ವೇದಿಕೆಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಅಶೋಕ್ ಕುಮಾರ್ ರೈ ಅವರು ಗೆದ್ದರೆ ನಾವೆಲ್ಲರೂ ಗೆದ್ದಂತೆ ಅನ್ನುವಂಥ ಮಾತಿನೊಂದಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಹೋಗ್ತಾ ಇದ್ದಾರೆ. ಈ ಬಣಗಳು ಯಾವುದೂ ಕೂಡ ಇಲ್ಲ, ಕಾರ್ಯಕರ್ತರು ಕೂಡ ಎಲ್ಲರೂ ಒಟ್ಟಾಗಿದ್ದಾರೆ. ಇವತ್ತು ಅಶೋಕ್ ರೈ ಅವರು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಅಭ್ಯರ್ಥಿಯಾಗಿದ್ದಾರೆ. ಅವರು ಗೆದ್ದರೆ ಎಲ್ಲರೂ ಗೆದ್ದಂತೆ, ಯಾವುದೇ ರೀತಿಯ ಬಣಗಳು ಪುತ್ತೂರಲ್ಲಿ ಇಲ್ಲ. ಥ್ಯಾಂಕ್ ಯು. 𝐴𝐕𝐺 English Medium School located in Alappuzha, Krishnanagara, Mudnooru, Puttur. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Puttur towards Uppinangady. Personal attention to each kid. Admission open for 2023-24. 𝐴𝐕𝐺 English Medium School, an unit of 𝐴𝐕𝐺 Educational and Charitable Trust, Alappuzha, Krishnanagara, Mudnooru, Puttur. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.